ವಿದ್ಯಾರ್ಥಿಗಳ ಕೊರತೆ ಎದುರಿಸುತ್ತಿರುವ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಅರೆಶಿರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಕಾಶ್ ಅಂಚೆ ನೇತೃತ್ವದಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿ ಹಾಗೂ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅರೆಶಿರೂರು ಗ್ರಾಮದಲ್ಲಿ ಮನೆ ಭೇಟಿ ಕಾರ್ಯಕ್ರಮ ನಡೆಸಲಾಯಿತು. ಶಾಲಾಭಿವೃದ್ಧಿ ಸಮಿತಿ ಹಾಗೂ ಸ್ಥಳೀಯ ಶಿಕ್ಷಣಾಭಿಮಾನಿಗಳ ಮನವಿಯ ಮೇರೆಗೆ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಅರೆಶಿರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದರು. ಶ್ರೀ ಮಹಿಷಮರ್ದಿನಿ ಹಾಗೂ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಮನೆ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶಿಕ್ಷಣಾಭಿಮಾನಿಗಳು, ಎಸ್ಟಿಎಂಸಿ ಸದಸ್ಯರು, ಗ್ರಾಮದ ಪ್ರಮುಖರ ಸಹಕಾರದೊಂದಿಗೆ ಗ್ರಾಮದ ಕೋಡೂರು, ಮಾವಿನಮನೆ, ಗೋಳಿಹೊಳೆ, ಬಂಕಿನಮನೆ, ಚುಚ್ಚಿ, ಅರೆಶಿರೂರು, ಹುಂಚನಿ ಮತ್ತಿತರ ಕಡೆಗಳಲ್ಲಿ ಭೇಟಿ ನೀಡಿ ತಮ್ಮ ಮಕ್ಕಳನ್ನು ಅರೆಶಿರೂರು ಸರ್ಕಾರಿ ಶಾಲೆಗೆ ಕಳುಹಿಸುವಂತೆ ಮನವಿಯನ್ನ ಮಾಡಲಾಯಿತು. ಸರ್ಕಾರಿ ಶಾಲೆ ಉಳಿಸುವ ಅನಿವಾರ್ಯತೆಯ ಬಗ್ಗೆ ಮನವರಿಕೆಯನ್ನ ಮಾಡಲಾಯಿತು. ಪೋಷಕರಿಂದ ಪೂರಕ ಸ್ಪಂದನೆಯೂ ಸಿಕ್ಕಿತು. ಸಂಜೆ ಶಾಲೆಯಲ್ಲಿ ವಿದ್ಯಾಭಿಮಾನಿಗಳ ಸಭೆ ನಡೆಸಿ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಶಿರೂರು ಸಮಿತಿಯನ್ನ ರಚಿಸಲಾಯಿತು. ಹಿರಿಯರಾದ ಎಂಆರ್ ಶೆಟ್ಟಿ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಉಳಿದ ಪದಾಧಿಕಾರಿಗಳನ್ನ ನೇಮಿಸಲಾಯಿತು. ಬೈಂದೂರು ಶಾಸಕ ಸುಕುಮಾರ್ ಶೆಟ್ಟಿಯವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಅರೆಶಿರೂರು ಶಾಲೆಯ ಅಭಿವೃದ್ಧಿಗೆ ತನ್ನಿಂದಾಗುವ ಪ್ರಯತ್ನ ನಡೆಸುವುದಾಗಿ ಹೇಳಿದರು. ನಾವು ಯಾತ್ರೆಯನ್ನು ಮಾಡಿದ್ವಿ. ಡೆಲ್ಲಿಯಲ್ಲಿ ನಾವೊಂದು ಧರಣಿ ಮಾಡಿದ್ವಿ. ಒಂದು ದೇಶ ಒಂದು ಶಿಕ್ಷಣ ಅಂದರೆ ಈ ಹತ್ತಿರದ ಭಾಗದಿರುವಂಥ ಎಲ್ಲ ನಿಮ್ಮ 10 ಮಕ್ಕಳು 15 ಮಕ್ಕಳೆಲ್ಲ ಇರುವಂಥ ಶಾಲೆಯನ್ನು ಒಂದು ಶಾಲೆಯಲ್ಲಿ ಮರ್ಜಿ ಮಾಡಿ ಅಲ್ಲಿ ಬಸ್ಸಿನ ವ್ಯವಸ್ಥೆ ಮತ್ತು ಬೇರೆ ರೀತಿಯಲ್ಲಿ ಮೂಲಸೌಕರ್ಯವನ್ನು ಕೊಡಬೇಕಂತ ಒಂದು ಮನವಿಯನ್ನು ಮಾಡಿದಾಗ ಸರ್ಕಾರ ಸ್ಪಂದನೆ ಮಾಡಿ ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಅದು ಜಾರಿಯಾಗುತ್ತೆ. ಮುಂದಿನ ಹಂತದಲ್ಲಿ ಇನ್ನು 1 ವರ್ಷ 2 ವರ್ಷನೂ ಹೋಗ್ಬೋದು. ಮುಂದಿನ ಹಂತದಲ್ಲಿ ಮರ್ಜಿಯಾಗಿ ಒಂದೇ ಗ್ರಾಮದಲ್ಲಿ ಒಂದು ಮಾದರಿ ಶಾಲೆ, ಅಲ್ಲಿ ಬೇಕಾಗಿರುವಂಥ ಎಲ್ಲ ಮೂಲಸೌಕರ್ಯ, ಬಸ್ಸುಗಳು ಕೊಡುವಂಥ ವ್ಯವಸ್ಥೆ ಸರ್ಕಾರದ ಮಟ್ಟದ ಆಗುತ್ತೆ. ಅಷ್ಟರ ತನಕ ನಮ್ಮ ಈ ಕಾರ್ಯಕ್ರಮ ಮುಂದುವರಿತಾ ಹೋದಾಗ ಅವರ ಸಹಕಾರವನ್ನು ಪಡೆದು ಮುಂದೆ ನಿಮ್ಮ ಅನಿಸಿಕೆ ನಿಜವಾಗಲೂ ಅದು 100ಕ್ಕೆ 100 ಸತ್ಯ. ಅದು ಆದಾಗ ಏನಾಗುತ್ತೆ, 18 ಇರುವಂಥ ಮಕ್ಕಳು ಇಲ್ಲೇ ಒಬ್ಬರು ಇದ್ದರು ಆ್ಯಕ್ಟಿವ್ ಆಗಿ ಮಾಸ್ಟ್ರು. ಅಲ್ಲಿ 18 ಮಕ್ಕಳು ಪಾಪ ಗುಡ್ಡೆಕಾಡಿನ ಅಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಪಾಪ ಆ ಮಕ್ಕಳು ಅಕಸ್ಮಾತ್ ಹೋಗೋದಿದ್ದರೆ ಅಲ್ಲಿ ಈ ಕಡೆ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ. ನೋಡಿ, ಆ್ಯಕ್ಟಿವ್ ಆಗಿದ್ದಾರೆ ಮಾಸ್ಟ್ರು ಅವರು. ಅವರಿರುವಂಥ ಪ್ರತಿಭೆಯನ್ನು ತೋರಿಸಿ ಪಾಪ ಹೋಗ್ತಾ ಇದ್ದಾರೆ. ಆ ಮಳೆಗಾಲದಲ್ಲಿ 2 ಕಾಲು ಇಟ್ಕೊಂಡು ಏನಾದ್ರು ಮಾಡ್ಕೊಂಡು ಹೋಗ್ತಾರಂತೆ. ಪಾಪ ಅಧಿಕಾರಿಗಳು ಯಾರು ಬರೋದಿಲ್ಲ ಅಂತೆ, ಅವರಿದ್ದಾರೆ ನೋಡಿ. ಅಲ್ಲ, ಈ ಕೆಳಗಡೆ ನಮಸ್ಕಾರ ಹೊಡಿತಾರೆ. ಅಂಥ ಕಾಡಲ್ಲಾದರೂ ಹೋಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅಂಥ ಟೀಚರ್ ನಮ್ಮ ದೇಶದಲ್ಲಿ ತುಂಬ ಇದ್ದಾರೆ. ನೀವು ಹೇಳಿದ ಸಲಹೆಯನ್ನು ಮುಂದೆ ಇನ್ನೊಂದು ಸರಿ ನಾವು ನಮ್ಮ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ. ನಮ್ಮ ಎಲ್ಕೆಜಿ, ಯುಕೆಜಿ ಆರಂಭ, ಆಂಗ್ಲ ಮಾಧ್ಯಮ ಶಾಲೆ ಆರಂಭಿಸುವ ಬಗ್ಗೆ ಡಿಡಿಪಿಐ ಹಾಗೂ ಶಿಕ್ಷಣಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುವುದಾಗಿ ಹೇಳಿದರು. ಶಾಲೆಯಲ್ಲಿ ಮಕ್ಕಳನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಕಾಶ್ ಅಂಚನ್ ಅವರ ಕಾರ್ಯ ಅಭಿನಂದನೀಯ ಎಂದರು. ಸರ್ಕಾರಿ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿ ಅಧ್ಯಕ್ಷ ಪ್ರಕಾಶ್ ಅಂಚನ್, ಕಾರ್ಯದರ್ಶಿ ಪುರುಷೋತ್ತಮ್ ಅಂಚನ್, ದಡ್ಡಲಕಾಡು ಸರ್ಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ರಮಾನಂದ್, ಸದಸ್ಯರಾದ ರಾಮಚಂದ್ರ ಪೂಜಾರಿ ಕೆರಂಕಿ, ನವೀನ್ ಸೇಸಗುರಿ, ದೀಪಕ್ ಸಾಲ್ಯನ್, ಸ್ಥಳೀಯ ಶಿಕ್ಷಣಾಭಿಮಾನಿಗಳು ಎಂಆರ್ ಶೆಟ್ಟಿ, ನಿತಿನ್ ಶೆಟ್ಟಿ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಗಾಣಿಗ, ರಾಮ್ ಪೂಜಾರಿ, ಗಣೇಶ್ ಬಳಿಗರ್, ರಾಜೀವ್ ಶೆಟ್ಟಿ, ಮುಖ್ಯೋಪಾಧ್ಯಾಯಿನಿ ಲಕ್ಷ್ಮಿ, ನಿವೃತ್ತ ಶಿಕ್ಷಕ ರತ್ನಾಕರ್ ಶೆಟ್ಟಿ ಜನ್ಮನೆ, ಸತ್ಯರಂಜನ್ ಹೆಗ್ಡೆ, ರಾಘವೇಂದ್ರ ಶೆಟ್ಟಿಗರ್, ಸದಾಶಿವ, ವಸಂತ ಹೆಗ್ಡೆ, ದಿನೇಶ್, ಗೌತಮ್ ಶೆಟ್ಟಿ ಉಪಸ್ಥಿತರಿದ್ದರು.